ನಿನ್ನ ಲೀಲೆಯನ್ನು ತೋರ್ಪಡಿಸುವಂತಹ ವೇಳೆಯಲ್ಲಿ ನನ್ನ ಹೆಗಲ ಮೇಲೆ ನೀನು ನಿಂತವ, ನಿನ್ನ ಬೆನ್ನಿಗೆ ನಾನು ಗುದ್ದಿದವ. ಸಂಬಂಧದ ವ್ಯಾಮೋಹ ಎನ್ನುವುದು ಈ ಮಣ್ಣಿಗೆ ಬಿಟ್ಟು ಹೋಗುವುದಿಲ್ವಲ್ಲ ಕೃಷ್ಣ. ಈ ಕಡೆಯ ಕಾಲಕ್ಕೂ ನನಗೊಂದು ಆಲಿಂಗನವನ್ನು ಕೊಡಲಾರೆಯ ಕೃಷ್ಣ. ಅನುಜ ಮೌನದೊಳಿರಲು ಹಲದರ, ಅನುಜ ಮೌನದೊಳಿರಲು ಹಲದರ, ಅನಘನನು ಕೊನೆಗೊಮ್ಮೆ ತಪ್ಪಿರಿ, ಅನಘನನು ಕೊನೆಗೊಮ್ಮೆ ತಪ್ಪಿರಿ ನಾನು ಹೋಗ್ತಾ ತಮ್ಮ, ತಮ್ಮ ನಾನು ಹೋಗುತ್ತೇನೋ. ಈ ಲೋಕದ ವ್ಯವಹಾರವನ್ನು ಮುಗಿಸಿದ ಕೃಷ್ಣ. ತಲೆ 1000 ಇದ್ದರೇನು, ಅದು ತಗ್ಗಬೇಕಾದಲ್ಲಿ ಏರಬೇಕಾದ್ದು ಹೇಗೆ ಅಂತ ಅರಿತವರಿಗೆ ಅದನ್ನು ಯಾವತ್ತೂ ಘನತೆಯಿಂದ ಉಳಿಸಿಕೊಳ್ಳುವುದಕ್ಕಾಗ್ತದೆ. ಅವ ಲಕ್ಷ್ಮಣನಾಗಿ ಅನುಸರಿಸುವಾಗಲೂ ನಾನು ದಡಿಯುವ ಮಾರ್ಗದಲ್ಲಿ ಕಲ್ಲು ಮುಳ್ಳಿದ್ರೆ ನನಗಿಂತ ಮುಂದೆ ಇರ್ತಿದ್ದ. ಅವ ಬಲರಾಮನಾಗಿ ಮುನ್ನಡೆಸುವಾಗ ನಾನು ಸಂಕಲ್ಪಿಸಿದ ಕಾರ್ಯ ಸಾಧಿಸುವುದಕ್ಕೆ ಹೊರಟಾಗ ನನಗಿಂತ ಹಿಂದೆ ಇರ್ತಿದ್ದ. ತಾನಾರು ಅಂತ ಅರಿತು ಬದುಕುವುದು ಅದು ಶ್ರೇಷ್ಠವಾದ ಬದುಕು. ಗರ್ಭದಲ್ಲೇ ಆಕರ್ಷಿಸಲ್ಪಟ್ಟು ಅನ್ಯಗರ್ಭದಲ್ಲೇ ಬೆಳವಣಿಗೆ ಹೊಂದಿ ಬದುಕನ್ನು ಕಂಡು ಯಾದವಾಸ್ಥಾನವನ್ನು ಸಾಧಿಸಿದ, ಲೋಕ ರಮಿಸುವಂತೆ ಬೆಳೆದು ನಿಂತ ರಾಮ, ಬಲವಂತರಲ್ಲಿ ಅತ್ಯುಚ್ಚವಾಗಿ ಮೆರೆದಾಡಿದ ರಾಮ, ನನ್ನಣ್ಣ ಬಲರಾಮ. ಅವನು ಹೊರಟ ಮೇಲೆ ಕೊಡಬೇಕಾದವರಿಗೆ ಸೂಚನೆ ಕೊಟ್ಟಿದ್ದೇನೆ. ಶೀಘ್ರವಾಗಿ ಆ ಅರ್ಜುನನೊಬ್ಬನನ್ನು ಕಾಣುವ ಬಯಕೆ ಇದ್ದದ್ದರಿಂದಲೇ ಹೇಳಿ ಕಳಿಸಿದ್ದೇನೆ ದಾರುಕಾದಿಗಳಿಗೆ.